ಕೇರಳ ವ್ಯಾಪಾರಿ ಏಕೋಪನ ಸಮಿತಿ ಮಂಜೇಶ್ವರ ಘಟಕದ ವತಿಯಿಂದ ವ್ಯಾಪಾರಿ ದಿನವನ್ನು ಭವ್ಯವಾಗಿ ಆಚರಿಸಲಾಯಿತು. ಸಮಿತಿಯ ಅಧ್ಯಕ್ಷ ಬಶೀರ್ ಕನಿಲಾ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ವ್ಯಾಪಾರಿ ದಿನದ ಅಂಗವಾಗಿ ವಿವಿಧ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಆಕರ್ಷಣೆಯಾಗಿ ಪರಿಸರ ಶುಚೀಕರಣ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅಬ್ದುಲ್ ಹಮೀದ್ ಉದ್ಘಾಟನೆ ನೆರವೇರಿಸಿದರು. ಪರಿಸರದ ಸ್ವಚ್ಛತೆ ಸಮುದಾಯದ ಹಿತಕ್ಕಾಗಿ ಅತ್ಯಂತ ಅಗತ್ಯ. ವ್ಯಾಪಾರಿಗಳು ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರುವುದು ಪ್ರಶಂಸನೀಯ ಎಂದು ಹೇಳಿದರು. ಆಗಸ್ಟ್ 9 ವ್ಯಾಪಾರಿ ಡೇ ಅನ್ನು ಆಚರಿಸ್ತಾ ಇದ್ದೇವೆ. ನಮಗೆ ನಮ್ಮ ಬೇಡಿಕೆಗೆ ಅನುಸರಿಸಿ ಕೇಂದ್ರ ಸರ್ಕಾರ ರಾಜನಾಥ್ ಸಿಂಗ್ ರವರು ಆಗಸ್ಟ್ 9 ಆ ದಿನವನ್ನು ವ್ಯಾಪಾರಿಗಳ ಡೇ, ವ್ಯಾಪಾರಿ ದಿನ ಅಂತೇಳಿ ಆಚರಿಸಲಿಕ್ಕೆ ನಮಗೆ ಕರೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ರಾಜ್ಯಾದ್ಯಂತ ಆಗಸ್ಟ್ 9 ವ್ಯಾಪಾರಿ ಡೇ ಆಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ಜೀವಕಾರುಣ್ಯ ಪ್ರವರ್ತನೆಗಳನ್ನು, ಅದೇ ರೀತಿ ಸಮಾಜ ಸೇವೆಗಳನ್ನು, ಶುಚೀಕರಣ ಕಾರ್ಯಕ್ರಮದಲ್ಲಿ ತೊಡಗಿ ಇಂತಹ ಹಲವು ಜನಸೇವಂತಹ ಕಾರ್ಯಕ್ರಮವನ್ನು ನಡೆಸುತ್ತಾ ಈ ವ್ಯಾಪಾರಿ ದಿನವನ್ನು ವ್ಯಾಪಾರಿಗಳು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಹೇಳಬೇಕೆಂದರೆ, ನಾವು ಈಗ ವ್ಯಾಪಾರಿಗಳು ಜೀವನದಲ್ಲಿ ತುಂಬ ಸಂಕಷ್ಟಗಳನ್ನು ಈ ಸಂದರ್ಭ ಸಂಘಟನೆಯ ನೇತಾರರಾದ ಹಸೈನಾರ್, ದಯಾನಂದ ಬಂಗೇರ, ಕುಮುದ, ಸುದರ್ಶನ್ ಜೈನ್, ಸಲಾಂ ತಾಜ್, ಗೋಲ್ಡ್ ಕಿಂಗ್ ಅಶ್ರಫ್, ಅನ್ಸಾರ್, ಪ್ರವೀಣ್ ಶೆಟ್ಟಿ ಸೇರಿದಂತೆ ಸಂಘಟನೆಯ ಸದಸ್ಯರು, ಸ್ಥಳೀಯ ವ್ಯಾಪಾರಿಗಳು ಹಾಗೂ ವಿವಿಧ ಸೇವಾ ಸಂಘಟನೆಗಳ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಪರಿಸರ ಸಂರಕ್ಷಣೆಯ മഹത്വವನ್ನು ಒತ್ತಿ ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. മുഖ്യത്തിൽ ഇന്ന് രാവിലെ വ്യാപാരി ഡേ ആചരിക്കുന്നതോടൊപ്പം 10 മണിക്ക് യൂണിറ്റിൻ്റെ അധ്യക്ഷൻ ബഷീർ കനില അവർ ഫ്ലാഗ് വാസിംഗ് ആക്കലോടുകൂടി പതാക ഉയർത്തലോടുകൂടി ഇന്നത്തെ വ്യാപാരി ഡേ ഉദ്ഘാടനം ചെയ്തു. അതോടൊപ്പം പൊതുജനങ്ങൾക്ക് പായസ വിതരണം, അത് കഴിഞ്ഞ് ശുചിത്വമാണ് നമ്മുടെ ഈ വസങ്കടി ടൗണിനെ, മഞ്ചേശ്വര ടൗണിനെ ശുചിത്വ കൊണ്ട് എന്ന് പറഞ്ഞാൽ വേസ്റ്റ് കളക്ട് ചെയ്ത് ശുചിത്വത്തിൽ നിൽക്കാനുള്ള ഒരു മാതൃകാപരമായ ഒരു പരിപാടിയാണ് ഇന്ന് കേരള വ്യാപാരി വ്യവസായ ഏകോപന സമിതി ಮಂಜೇಶ್ವರ ಯೂನಿಟ್ ನಡೆಸಿട്ടുള്ളത്. ರೆಹಮಾನುದ್ದೇವರ V4 ನ್ಯೂಸ್ ಮಂಜೇಶ್ವರ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.